ಹಲೋ ನಮಸ್ತೆ. ಬಂಟ ಸಂಸ್ಥಾನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಒಂದು ರೀತಿಯಲ್ಲಿ ಒಂದು ಬೆಳವಣಿಗೆ ನಡೀತಾ ಇದೆ. ಕರಾವಳಿಯಲ್ಲಿ ಇರುವಂಥ ದೊಡ್ಡ ಸಮುದಾಯ ಬಂಟ ಸಮುದಾಯ. ಈ ಬಂಟ ಸಮುದಾಯದ ಒಳಗೆ ಒಂದು ಬೆಳವಣಿಗೆ ನಡೀತಾ ಇರುವಂಥದ್ದು. ಬಂಟರಿಗಂತಲೇ ಒಂದು ಪ್ರತ್ಯೇಕ ಮಠ ಪರಂಪರೆ ಬೇಕು ಅನ್ನುವಂಥದ್ದು, ಮಠ ಬೇಕು ಮತ್ತು ಮಠಾಧಿಪತಿಗಳು ಬೇಕು ಅನ್ನೋ ರೀತಿಯಲ್ಲಿ ಒಂದು ಬೆಳವಣಿಗೆ ಸದ್ಯ ನಡೀತಾ ಇರುವಂಥದ್ದು. ಅದರ ಸಾರಥ್ಯವನ್ನು ಸಂತೋಷ್ ಗುರೂಜಿ ಅವರು ವಹಿಸಿದ್ದಾರೆ ಅನ್ನುವಂಥದ್ದು. ಬಹುಶಃ ಅಲ್ಲಲ್ಲಿ ಸಭೆಗಳನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಬಾರ್ಕೂರು ಮಹಾಸಂಸ್ಥಾನ ಅನ್ನೋ ರೀತಿಯಲ್ಲಿ ಅದನ್ನೊಂದು ಬಿಲ್ಟ್ ಮಾಡಬೇಕು ಮತ್ತು ಬಂಟರಿಗೆ ಗೈಡ್ ಮಾಡುವಂಥ ಕೆಲಸಗಳಾಗಬೇಕು ಅನ್ನುವಂಥದ್ದು. ಯಾಕಂತೇಳಿದರೆ ಬಂಟರಿಗೆ ಪ್ರತ್ಯೇಕವಾದಂಥ ಮಠ ಇಲ್ಲ, ಮಠಾಧಿಪತಿಗಳಿಲ್ಲ. ಇದರಿಂದಾಗಿ ಕೆಲ ಸಮಸ್ಯೆಗಳನ್ನು ಬಂಟ ಸಮುದಾಯ ಎದುರಿಸ್ತಾ ಇದೆ. ಎಲ್ಲದಕ್ಕೂ ಆ ಒಂದು ಬಂಟ ಮಠವನ್ನು ಕಟ್ಟಿದರೆ ಅದಕ್ಕೊಂದು ಪರಿಹಾರ ಸಿಗಬಹುದು. ಮತ್ತು ಈ ಹಿಂದೆ ನಡೆದಂಥ ಕೆಲ ಘಟನೆಗಳು ಬಂಟ ಸಮುದಾಯದ ಸ್ವಾಭಿಮಾನವನ್ನು ಕೆರಳಿಸುವಂಥ ಘಟನೆಗಳು ನಡೆದಿದೆ ಅನ್ನುವಂಥದ್ದು ಅವರು ಕೊಡ್ತಾ ಇರುವಂಥ ಒಂದು ರೀತಿಯಲ್ಲಿ ರೀಸನ್ನು. ಸೊ ಈ ಹೊತ್ತಲ್ಲಿ ಬಂಟ ಕಮ್ಯುನಿಟಿ ಅದನ್ನು ಸ್ವೀಕರಿಸುತ್ತೋ ಅಥವಾ ಬಿಡುತ್ತೋ, ಮಠ ಪರಂಪರೆಯೊಳಗೆ ಬರೋದಕ್ಕೆ ಬಂಟ ಕಮ್ಯುನಿಟಿಯಲ್ಲಿ ಇರುವಂಥ ಗಣ್ಯರಾಗಿರಬಹುದು, ಮುಂದಾಳುಗಳಾಗಿರಬಹುದು ಮತ್ತು ಬಂಟ ಕಮ್ಯುನಿಟಿಯಲ್ಲಿ ಇರುವಂಥ ವ್ಯಕ್ತಿಗಳಾಗಿರ್ಬೋದು ಒಪ್ತಾರಾ ಅನ್ನುವಂಥದ್ದು ಸದ್ಯ ಚರ್ಚೆ ಆಗ್ತಾ ಇರುವಂಥ ಸಬ್ಜೆಕ್ಟು. ಸೊ ಈ ವಿಚಾರವನ್ನು ಇಟ್ಟುಕೊಂಡು ನಾವು ಇವತ್ತು ಡಿಸ್ಕಷನನ್ನು ಮಾಡ್ತಾ ಇದ್ದೀವಿ. ಮೊದಲಿಗೆ ಏನು ಕತೆ, ಯಾಕೆ ಈ ಒಂದು ಬೆಳವಣಿಗೆ ನಡೀತಾ ಇದೆ ಅನ್ನೋದರ ಬಗ್ಗೆ ಒಂದು ವರದಿ ಇದೆ, ಅದನ್ನು ನೋಡ್ಕೊಂಡು ಬರೋಣ. ಬಂಟ ಸಮುದಾಯ ತನ್ನದೇ ಆದ ಪ್ರತ್ಯೇಕ ಮಠ ಪರಂಪರೆಯನ್ನ ಹುಟ್ಟುಹಾಕುವ ಪ್ರಯತ್ನದಲ್ಲಿ ಇದೆಯಾ? ಬಂಟ ಕಮ್ಯುನಿಟಿಯ ಮುಂದಾಳುಗಳು ತಮ್ಮದೇ ಆದ ಹೊಸ ಮಠವನ್ನ ಕಟ್ಟುವ ಯೋಚನೆಯಲ್ಲಿದ್ದಾರಾ? ಬಂಟ ಕಮ್ಯುನಿಟಿಯಲ್ಲಿ ಕಳೆದ ಕೆಲ ದಿನಗಳಿಂದ ನಡೀತಾ ಇರುವ ಬೆಳವಣಿಗೆಗಳನ್ನ ಕಂಡಾಗ ಈ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತಿವೆ. ಅಂದ ಹಾಗೆ ಕರಾವಳಿ ಕರ್ನಾಟಕದ ಅತ್ಯಂತ ದೊಡ್ಡ ಸಮುದಾಯದಲ್ಲಿ ಒಂದಾಗಿರುವ ಬಂಟರಿಗೆ ಅವರದೇ ಆದ ಪ್ರತ್ಯೇಕ ಮಠ ಅಥವಾ ಮಠಾಧಿಪತಿಗಳು ಅಂತ ಯಾರೂ ಇಲ್ಲ. ಎಲ್ಲ ಸಮುದಾಯದ ಮಠಾಧಿಪತಿಗಳನ್ನ ನಮ್ಮವರು ಎಂದೇ ಗೌರವಿಸ್ತಾ ಬರ್ತಾ ಇದ್ದ ಬಂಟರು ಸದ್ಯ ತಮ್ಮದೇ ಆದ ಮಠ ಮತ್ತು ಮಠಾಧಿಪತಿಗಳ ಹುಡುಕಾಟದಲ್ಲಿದ್ದಾರೆ. ಅಸಲಿಗೆ ಬಂಟ ಸಮುದಾಯಕ್ಕೆ ಸೇರಿರುವ ಅನೇಕ ಸ್ವಾಮೀಜಿಗಳು ಕರಾವಳಿಯಲ್ಲಿದ್ದಾರೆ. ಆದರೆ ಅವರು ಯಾರು ಯಾವತ್ತೂ ಬಂಟ ಜಾತಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಆದರೆ ಕೆಲ ದಿನಗಳ ಹಿಂದೆ ನಡೆದ ಕೆಲ ಘಟನೆಗಳು ಬಂಟ ಸಮುದಾಯದ ಸ್ವಾಭಿಮಾನವನ್ನ ಕೆರಳಿಸಿದೆ. ಈ ಹಿನ್ನೆಲೆಯಲ್ಲಿ ಬಂಟ ಸಮುದಾಯದ ಕೆಲವರು ಸೇರಿಕೊಂಡು ತಮ್ಮದೇ ಆದ ಪ್ರತ್ಯೇಕ ಮಠ ಕಟ್ಟುವ ಯೋಚನೆ ಮಾಡುತ್ತಿದ್ದಾರೆ. ಈ ಹಿಂದೆ ಒಮ್ಮೆ ಮುಂಬೈಯಲ್ಲಿ ಸಭೆ ಸೇರಿದ ಬಂಟ ಸಮುದಾಯದ ಹಿರಿಯರು ಹಾಗೂ ಸ್ವಾಮೀಜಿಗಳು ಈ ಬಗ್ಗೆ ಚರ್ಚೆ ಕೂಡ ನಡೆಸಿದ್ರು. ಆದರೆ ಒಮ್ಮತದ ಅಭಿಪ್ರಾಯಕ್ಕೆ ಬರಲು ಸಾಧ್ಯವಾಗಿರಲಿಲ್ಲ. ಆದರೆ ಇದೀಗ ಈ ಪ್ರಯತ್ನ ಮತ್ತೆ ಆರಂಭವಾಗಿದ್ದು ಶಿವಮೊಗ್ಗದ ಸಂತೋಷ್ ಗುರೂಜಿ ಇದರ ಸಾರಥ್ಯ ವಹಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ. ಕೆಲ ದಿನಗಳ ಹಿಂದೆ ಮಂಗಳೂರಿನಲ್ಲಿ ಸಮಾಜದ ಗಣ್ಯರ ಸಭೆ ನಡೆಸಿರುವ ಸಂತೋಷ್ ಗುರೂಜಿ ಬಂಟ ಸಮುದಾಯಕ್ಕೆ ಮಠಾಧೀಶರ ಅನಿವಾರ್ಯತೆ ಹಾಗೂ ಮಠದ ಅವಶ್ಯಕತೆಯ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಅದಕ್ಕೆ ಬಂಟ ಸಮುದಾಯದ ಗಣ್ಯರ ಸಹಕಾರ ಕೂಡ ವ್ಯಕ್ತವಾಗಿದೆ ಎಂದು ಹೇಳಲಾಗುತ್ತಿದೆ. ಬಂಟ ಸಮುದಾಯದ ಪ್ರತ್ಯೇಕ ಸಂಸ್ಥಾನ ರಚಿಸುವುದು ಹಾಗೂ ವೈದಿಕ ಸಂಸ್ಕೃತಿಯ ಹೊಡೆತಕ್ಕೆ ಸಿಕ್ಕುತ್ತಿರುವ ಬಂಟ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವ ಕೆಲಸ ಮಾಡಬೇಕು ಅನ್ನೋದು ಸಂತೋಷ್ ಗುರೂಜಿಯವರ ಕನಸು. ಬಂಟ ಸಮುದಾಯದ ಮೂಲ ಸ್ಥಾನವಾದ ಬಾರ್ಕೂರ್ನಲ್ಲಿ ಬಾರ್ಕೂರ್ ಮಹಾಸಂಸ್ಥಾನ ಎಂಬ ಹೆಸರಿನಲ್ಲಿ ಬಂಟ ಸಂಸ್ಥಾನವನ್ನ ಸ್ಥಾಪಿಸಿ ಬಂಟರನ್ನ ಒಟ್ಟುಗೂಡಿಸುವ ಪ್ರಯತ್ನಕ್ಕೆ ಸಂತೋಷ್ ಗುರೂಜಿ ಕೈ ಹಾಕಿದ್ದಾರೆ. ಒಟ್ಟಿನಲ್ಲಿ ಇಲ್ಲಿಯವರೆಗೆ ಮಠ ಪರಂಪರೆಯಿಂದ ದೂರ ನಿಂತಿದ್ದ ಬಂಟ ಸಮುದಾಯ ಮಠ ಪರಂಪರೆಯತ್ತ ಮುಖ ಮಾಡುವ ಎಲ್ಲ ಲಕ್ಷಣ ಕಾಣಿಸುತ್ತಿದೆ. ಆದರೆ ಬಂಟ ಸಮುದಾಯ ಈ ಮಠ ಪರಂಪರೆಯನ್ನ ಒಪ್ಪಿಕೊಳ್ಳುತ್ತಾ ಇಲ್ವಾ ಅನ್ನೋದು ಸದ್ಯ ಚರ್ಚೆಯಾಗುತ್ತಿದೆ. ಬ್ಯೂರೋ ರಿಪೋರ್ಟ್, ಸ್ಪಂದನ ನ್ಯೂಸ್. ಇದು ಇಶ್ಯೂ ಇರುವಂಥದ್ದು. ಬಂಟ ಸಮುದಾಯ ಪ್ರತ್ಯೇಕ ಮಠ ಅಥವಾ ಮಠ ಪರಂಪರೆಯ ಕಡೆ ಹೋಗ್ತಾ ಇದೆಯಾ ಮತ್ತು ಅದನ್ನು ಹೋಗಿಸುವ ಪ್ರಯತ್ನಗಳು ಸಾಗ್ತಾ ಇದೆಯಾ ಅನ್ನುವಂಥದ್ದು ಪ್ರಶ್ನೆ ಇರುವಂಥದ್ದು. ಸೊ ಈ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಗೋಳಿತಡಿ ಗುತ್ತು ವರ್ಧಮಾನ್ ದುರ್ಗಪ್ರಸಾದ್ ಶೆಟ್ರು ಅವರು ಗೋಳಿತಡಿ ಗುತ್ತಿನ
ಗಡಿಕಾರರು ಕೂಡ ಮತ್ತು ಬಂಟ ಸಮುದಾಯದ ಬಗ್ಗೆ ಅಧ್ಯಯನ ಕೂಡ ಮಾಡಿದಂಥವರು ಅವರು ನಮ್ಮ ಜೊತೆಗೆ ಡಿಸ್ಕಷನ್ನಲ್ಲಿದ್ದಾರೆ. ಜೊತೆಗೆ ಇನ್ನಷ್ಟು ಸ್ವಾಮೀಜಿಗಳು ನಮ್ಮನ್ನು ಫೋನ್ನ ಮುಖಾಂತರ ಸಂಪರ್ಕಿಸ್ತೀವಿ ನಾವು ಸ್ವಾಮೀಜಿಗಳನ್ನು. ಅದು ವಜ್ರದೇವಿ ಸ್ವಾಮೀಜಿಗಳಾಗಿರ್ಬೋದು, ಒಡಿಯೂರು ಸ್ವಾಮೀಜಿಗಳಾಗಿರ್ಬೋದು, ಹೀಗೆ ಹಲವಾರು ಸ್ವಾಮೀಜಿಗಳನ್ನು ಮತ್ತು ಬಂಟ ಸಮುದಾಯದ ಮುಂದಾಳುಗಳನ್ನು ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಅವರ ಅಭಿಪ್ರಾಯ ಏನು ಅನ್ನುವಂಥದ್ದು. ಸೊ ಮೊದಲಿಗೆ ನಾನು ವರ್ಧಮಾನ್ ಶೆಟ್ಟರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಶೆಟ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಹೇಳ್ತೀರಿ, ಈ ಒಂದು ಬೆಳವಣಿಗೆ ನಡೀತಾ ಇದೆ, ಪ್ರತ್ಯೇಕ ಒಂದು ಮಠವನ್ನು ನಿರ್ಮಾಣ ಮಾಡಬೇಕು, ಮಠ ಪರಂಪರೆಯೊಳಗೆ ಬಂಟ ಸಮುದಾಯವನ್ನು ಕೂಡ ತರಬೇಕು ಅನ್ನುವಂಥ ಪ್ರಯತ್ನ, ಈ ಪ್ರಯತ್ನದ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಓಂ ವೈದ್ಯರಾಜಾಯ ವಿದ್ಮಹೆ ಔಷಧೀಶಾಯ ಧೀಮಹಿ ತನ್ನೋ ವಿಷಕೃತ್ನ ಪ್ರಚೋದಯಾತ್. ನನ್ನ ಆರಾಧ್ಯ ಮೂರ್ತಿಯಾದಂಥ ವೈದ್ಯನಾಥೇಶ್ವರನ್ನು, ಪಂಚದೈವಗಳನ್ನು, ಧರ್ಮದೇವತೆಗಳನ್ನು ಮೊದಲಾಗಿ ಸ್ಮರಿಸುತ್ತಾ, ಅದೇ ರೀತಿ ನನ್ನ ಗುರುಗಳನ್ನು ಸ್ಮರಿಸುತ್ತಾ, ಇದೊಂದು ಒಳ್ಳೆಯ ಚರ್ಚೆ ಈಗ ನಮ್ಮ ಬಂಟ ಸಮುದಾಯದಲ್ಲಿ ಆರಂಭ ಆಗಿದೆ. ಸಂತೋಷ್ ಗುರೂಜಿಯವರು ಒಂದು ಬಂಟ ಸಂಸ್ಥಾನ ಮಾಡಬೇಕೆಂಬ ಪ್ರಯತ್ನದಲ್ಲಿ ಅವರು ಎಳೆದಿದ್ದಾರೆ. ಆದರೆ ಎಲ್ಲಕ್ಕಿಂತ ಮುಂಚೆ ತಾವು ನನ್ನನ್ನು ಈ ಚರ್ಚೆಗೆ ಕರೆದಿದ್ದೀರಿ. ನಮ್ಮ ಧರ್ಮಶಾಸ್ತ್ರ ಏನು ಹೇಳ್ತದೆ ಅಂತ ಹೇಳಿದರೆ, ಇದು ಒಂದು ಧರ್ಮಬದ್ಧವಾದಂಥ ಒಂದು ವಿಚಾರವನ್ನು ಧರ್ಮಬದ್ಧವಾಗಿ ಒಂದು ಮಂಡನೆ ಮಾಡುವಾಗ ನಾನು ಮಾತಾಡುವ ವ್ಯಕ್ತಿಗೆ ನನಗೆ ಅದರಲ್ಲಿ ಮಾತಾಡುವಂಥ ಅರ್ಹತೆ ಏನು ಅಂತ ಮೊದಲು ನಾನು ಹೇಳಿಕೊಳ್ಬೇಕು. ಅದು ನಿಮ್ಮ ವೀಕ್ಷಕರಲ್ಲಾಗಿ ಆಗಲಿ, ಇಲ್ಲ ಸಮಾಜದಲ್ಲಾಗಲಿ, ವಿದ್ವತ್ ಜನರಲ್ಲಾಗಲಿ, ಇದೊಂದು ವಾಕ್ಯಗೋಷ್ಠಿ. ಇದರಲ್ಲಿ ಏನು ಮೊದಲಾದ ನನ್ನ ವೈಯಕ್ತಿಕ ಅರ್ಹತೆ ನಾನು ಹೇಳಿಕೊಳ್ತೇನೆ. ನಾನು ಒಬ್ಬ ಗುತ್ತಿನ ಗಡಿಕಾರನಾಗಿ ಧರ್ಮದೈವತೆಗಳನ್ನು ಆರಾಧನೆ ಮಾಡಿಕೊಂಡು ಗಡಿ ದೀಕ್ಷಾ ಬದ್ಧನಾಗಿ ನನ್ನ ಗೋಳಿದಡಿ ಗುತ್ತಿನ ಚಾವಡಿಯಲ್ಲಿ ನನ್ನಿಂದ ಆಗುವಂಥ ಸಮಾಜಮುಖಿ ಕೆಲಸಗಳನ್ನು ನನ್ನ ಹಿರಿಯರು, ನನ್ನ ಸಮುದಾಯದ ಹಿರಿಯರು ಗುತ್ತಿನ ಮನೆಗಳಲ್ಲಿ ಏನು ಮಾಡಿಕೊಳ್ಳೋದು, ಗಡಿ ಹಿಡಿದು ಏನು ಮಾಡಿಕೊಳ್ತು ಬರ್ತಾಯಿದ್ರು, ಆ ರೀತಿ ಮಾಡಿಕೊಂಡು ನಾನು ಮುಂದುವರಿತಾ ಇರುವುದರಿಂದ ನಾನು ಈ ವಿಚಾರದಲ್ಲಿ ಮಾತಾಡಲಿಕ್ಕೆ ಒಂದು ಅರ್ಹತೆಯನ್ನು ಹೊಂದಿದ್ದೇನೆ ಎಂಬ ಒಂದು ವಿಚಾರ ಒಂದು ಮೊದಲನೇದಾಗಿ. ಎರಡನೇದಾಗಿ, ಈ ಚರ್ಚೆಯಲ್ಲಿ ನಾವು ಮಾತಾಡುವಂಥ ವಿಚಾರಗಳು ಯಾವುದೇ ವಿಚಾರ ಬಂದರೂ ಒಂದು ಮೊದಲು ಬದ್ಧತೆಯನ್ನು ಹೇಳಬೇಕಂತ ಒಬ್ಬ ಚರ್ಚೆಯಲ್ಲಿ ಕೂತ್ಕೊಂಡು ತಾವು ಚರ್ಚೆಯನ್ನು ಮಾಡ್ತೀನಿ ಆಮೇಲೆ ಎದ್ದುಕೊಂಡು ಹೋಗೋದಲ್ಲ. ಮುಂದಕ್ಕೆ ಒಂದು 10 ದಿವಸಗಳ 1 ವರ್ಷ ನಂತರ ಒಬ್ಬರು ಜ್ಞಾನಿಗಳು ಬಂದು ಕೇಳ್ತಾರೆ, ಇಂಥ ದಿವಸ ಚರ್ಚೆಯಲ್ಲಿ ಹೀಗೆ ಮಾತಾಡ್ತಿರೋದು ಹೇಗೆ ಅಂತ ಕೇಳುವಾಗ ಅದನ್ನು ಶಾಸ್ತ್ರಬದ್ಧವಾಗಿ ಮಂಡನೆ ಮಾಡಲಿಕ್ಕೆ ನನ್ನ ಹತ್ರ ಬದ್ಧತೆ ಇರಬೇಕು. ಆ ಬದ್ಧತೆಯನ್ನು ನಾನು ಹೊಂದಿಕೊಂಡು ನಾನು ಈ ಚರ್ಚೆಯೆಲ್ಲ ಭಾಗವಹಿಸ್ತಾ ಇದ್ದೇನೆ ಅಂತ ಮೊದಲಾಗಿ ತಮ್ಮಲ್ಲಿ ನಿವೇದಿಸಿಕೊಳ್ತಾ ಇದ್ದೇನೆ. ಎರಡನೇದಾಗಿ, ತಾವು ಕೇಳಿದ ಪ್ರಶ್ನೆ, ಬಂಟ ಸಂಸ್ಥಾನ ಅಗತ್ಯವೇ ಅಂತ ಕೇಳಿದೆ. ಈ ಯಾವುದೇ ಒಂದು ಗುರುಪೀಠಗಳನ್ನು ಸ್ಥಾಪನೆ ಮಾಡುವಂಥ ನಮ್ಮ ಪೂರ್ವಜರ ಕಾಲದಲ್ಲಿ ಹಿಂದೂ ಧರ್ಮಗಳಲ್ಲಿ ಬೇರೆ ಬೇರೆ ರೀತಿಯ ಗುರುಪೀಠಗಳ ಸ್ಥಾಪನೆ ಆಗಿದೆ. ಆಚಾರ್ಯ ಶಂಕರರು ಶೃಂಗೇರಿಯಲ್ಲಿ ಜಗದ್ಗುರುಪೀಠವನ್ನು ಸ್ಥಾಪನೆ ಮಾಡಿದರು. ಆಮೇಲೆ ಭಾರತದ ಉದ್ದಗಲದಲ್ಲಿ 3 ಪೀಠಗಳನ್ನು ಸ್ಥಾಪನೆ ಮಾಡಿದರು. ಆದರೆ ಶೃಂಗೇರಿ ಪೀಠ, ಕಂಚಿ ಕಾಮಕೋಟಿ ಪೀಠ, ಕೇದಾರ ಪೀಠ ಮತ್ತು ಬದರಿ ಪೀಠ, ಈ 4 ಪೀಠಗಳಿಗೆ ಆ ಒಂದು ಸ್ಥಿಮಿತತೆಯನ್ನು ಇಟ್ಟರು. ಶೃಂಗೇರಿ ಪೀಠ ವಿಶ್ವಕ್ಕೆ ಜಗದ್ಗುರು ಪೀಠ. 4 ವೇದಗಳ ಅಧಿಕಾರವು ಶೃಂಗೇರಿ ಪೀಠಕ್ಕಿದೆ. ಉಳಿದ 3 ಪೀಠಗಳು ಆಮ್ನಾಯ ಪೀಠಗಳು. ಆಮ್ನಾಯ ಅಂತ ಹೇಳಿದರೆ 1 ವೇದದ ಅಧಿಕಾರ ಇರುವುದು ಆ ಪೀಠಗಳಿಗೆ. ಶೃಂಗೇರಿ ಜಗದ್ಗುರು ಪೀಠಕ್ಕೆ 4 ವೇದದ ಅಧಿಕಾರ ಇದೆ. ಅದಕ್ಕೋಸ್ಕರ ಅಲ್ಲಿ ಶ್ರೀಚಕ್ರೆಯನ್ನು ಪ್ರತಿಷ್ಠೆ ಮಾಡಿ ವಾಕ್ಸ್ತಂಭನವನ್ನು ಆದಿಶಂಕರರು ಮಾಡಿದರು. ಯಾಕೆಂತ ಹೇಳಿದರೆ ಮನುಷ್ಯ ಜ್ಞಾನಕ್ಕಾಗಿ ಸುಜ್ಞಾನವನ್ನು ಪಡ್ಕೊಂಡು ಸಾತ್ವಿಕರಾಗಿ ಬದುಕಿ ಮೃಗೀಯ ಪ್ರವೃತ್ತಿಯನ್ನು ನಾಶ ಮಾಡಿಕೊಂಡು ಸಹಜ ಮಾನವ ಧರ್ಮದಲ್ಲಿ ವಸುದೈವ ಕುಟುಂಬಕ್ಕೆಂಬ ಸಿದ್ಧಾಂತದಲ್ಲಿ ಬದುಕುವುದೇ ಮನುಷ್ಯನ ಜೀವನದ ದೊಡ್ಡ ಧ್ಯೇಯ, ಆತ್ಮೋದ್ಧಾರ ಅಂತ ಹೇಳೋದು ಇದಕ್ಕೆ. ಈ ರೀತಿಯಾಗಿ ನಮ್ಮ ಬಂಟ ಸಮುದಾಯದಲ್ಲಿ ಇವತ್ತು ಮಠ ಸ್ಥಾಪನೆಯ ವಿಚಾರ ಬಂದಿದೆ. ಸಂತೋಷ್ ಗುರೂಜಿಯವರು ಏನೋ ಒಂದು ಉದ್ದೇಶದಲ್ಲಿ ಹೊರಟಿದ್ದಾರೆ. ನಾನು ಯಾರನ್ನು ನಾವು ಟೀಕಿಸಬಾರ್ದು. ಆದರೆ ಈಗಿನ ಕಾಲಘಟ್ಟಕ್ಕೆ ಅಂಥ ವ್ಯವಸ್ಥೆ ಅಗತ್ಯವೇ ಒಂದು, ಮತ್ತು ಅನಿವಾರ್ಯವೇ ಒಂದು, ಇನ್ನೊಂದು. ಈ ಎರಡನ್ನು ಮೊದಲು ತಿಳ್ಕೊಳ್ಬೇಕು. ಯಾಕೆಂತ ಹೇಳಿದರೆ ನೋಡಿ, ಭಾಳ ಹಿಂದಿನಿಂದಲೂ ಬಂಡರಿಗೆ ಏನು ಬಂತು ಅಂತ ಹೇಳಿದರೆ ಗುತ್ತು, ಬೀಡುಗಳು ಹೆಚ್ಚು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಉತ್ತರ ಕನ್ನಡ ಜಿಲ್ಲೆ ಈ ಭಾಗದಲ್ಲಿ, ಉಡುಪಿ ದಕ್ಷಿಣ ಕನ್ನಡದಲ್ಲಿ ಈ ಬಂಟರಲ್ಲಿ ಗುತ್ತುಗಳ ಮನೆತನ ಉಂಟು. ಪ್ರತಿಯೊಂದು ಊರಲ್ಲಿ 3, 4, 5 ಗುತ್ತುಗಳಿವೆ. ಆ ಗುತ್ತುಗಳಿಗೆ ಆ ಕಾಲದಲ್ಲಿ ಆ ಅಧಿಕಾರವನ್ನು ಕೊಟ್ಟು ಧರ್ಮದೇವತೆಗಳನ್ನು ಆ ಚಾವಡಿಯಲ್ಲಿ ಸ್ಥಾಪನೆ ಮಾಡಿ ಸಮಾಜಮುಖಿಯಾಗಿ ಸಮಾಜಕ್ಕೆ ಸತ್ಯ ನ್ಯಾಯ ಧರ್ಮಗಳನ್ನು ಪಾಲನೆ ಮಾಡಿಕೊಂಡು ಬರಬೇಕು ಅಂತ ಹೇಳಿ ಒಬ್ಬ ಯಜಮಾನಿಗೆ ಗಡಿದೀಕ್ಷೆಯನ್ನು ಕೊಟ್ಟು ಅಲ್ಲಿ ನಿರ್ಮಾಣ ಮಾಡ್ತಾ ಬಂದರು. ಈಗಿನ ಕಾಲಘಟ್ಟದಲ್ಲಿ ಏನಾಯಿತು ಅಂತ ಹೇಳಿದರೆ ನಗರೀಕರಣ, ಬೇರೆ ಬೇರೆ ರೀತಿಯ ಕಾರಣಗಳಿಂದ ಇದೆಲ್ಲ ನಾಶವಾಗ್ತಾ ಹೋದ ಈ ಸಂದರ್ಭದಲ್ಲಿ ಈ ಮಠಮಾನ್ಯದ ನಿರ್ಮಾಣ, ಮಠಮಾನ್ಯ ಅಂತ ಹೇಳೋದು ನಮಗೆ ಮೊದಲು ಏನು ಮಾಡಬೇಕು ಅಂತ ಹೇಳಿದರೆ, ಈ ಕಾಲಕ್ಕೆ ಮಠ ಸ್ಥಾಪನೆ ಮಾಡುವಂಥ ಕೆಡುಕು ಏನು ಬಂದಿದೆ ಸಮಾಜಕ್ಕೆ ಅಂತ ಹೇಳಿ ಶಾಸ್ತ್ರಬದ್ಧವಾದ ಅಧ್ಯಯನ ಆಗಬೇಕು ಅಂತ ಒಂದು. ಶಾಸ್ತ್ರಬದ್ಧವಾಗಿ ಅಧ್ಯಯನ ಆಗಬೇಕು. ಬೇರೆ ಬೇರೆ ರೀತಿಯ ಶಾಸ್ತ್ರಗಳುಂಟು, ಅದರಲ್ಲಿ ಅಧ್ಯಯನ ಆಗಿ ಖಾಲಿ ಒಂದು ಕಡೆ ಸಭೆ ಸೇರುವುದಲ್ಲ. ನಮ್ಮ ಎಲ್ಲ ಈ ದಕ್ಷಿಣ ಜಿಲ್ಲೆಯಲ್ಲಿರುವಂಥ ಎಲ್ಲ ಬಂಟರ ಎಲ್ಲವನ್ನು ಪ್ರತಿ ಊರುಗಳಲ್ಲಿ ಬಂಟರನ್ನು ಸೇರಿಸಿಕೊಂಡು ನಮಗಿರುವ ಸಮಸ್ಯೆ ಏನು ಅಂತ ತಿಳಿದುಕೊಂಡು
ಕಾಲಮುಖಿ ತಂತ್ರ ಅಂತ ಹೇಳ್ತೇವೆ. ಒಂದು ಮಠ ಸ್ಥಾಪನೆ ಮಾಡಬೇಕಾದ್ರೆ ತಂತ್ರಶಾಸ್ತ್ರ ಹೇಳ್ತದೆ, ಕಾಲಮುಖಿ ತಂತ್ರವನ್ನ ಅಧ್ಯಯನ ಮಾಡಿ ಆ ಕಾಲಮುಖಿ ತಂತ್ರದ ಮುಖಾಂತರ ಈ ಸಮಾಜಕ್ಕೆ ಮುಂದಕ್ಕೆ ಬರುವ ಕೆಡುಕುಗಳೇನು, ಅದಕ್ಕೆ ದಾರಿಯನ್ನ ಮಾಡಿಕೊಂಡು ಆ ಉದ್ದೇಶವನ್ನ ಆ ಪೀಠದಲ್ಲಿ ಅಳವಡಿಸಿ ಮಠವನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳ್ತದೆ. ಅಂತ ಪರಿಸ್ಥಿತಿ ಈಗ ಬಂದಿದೆಯೇ ಅಂತ ಅನಿವಾರ್ಯ. ಆದ್ರೆ ಈಗ ದುರ್ಗಾಪ್ರಸಾದ್ ಶೆಟ್ಟರ್ ಹೇಳ್ತಾ ಇರುವಂತದ್ದು ಬಂಟ ಸಮುದಾಯಕ್ಕೆ ಪ್ರತ್ಯೇಕವಾದಂತ ಮಠವನ್ನ ಮಾಡಬೇಕು ಅನ್ನುವಂತ ಅವಶ್ಯಕತೆ ಸದ್ಯದ ಪರಿಸ್ಥಿತಿಯಲ್ಲಿ ಕಾಣಿಸ್ತಾ ಇಲ್ಲ ಅನ್ನುವಂಥದ್ದು. ಅಂದ್ರೆ ಉಳಿದ ಕಮ್ಯುನಿಟಿಗಳಿಗೆ ಕಂಪೇರ್ ಮಾಡಿದ್ರೆ ಎಲ್ಲ ಕಮ್ಯುನಿಟಿಗಳಿಗೆ ಅವರದೇ ಆದಂತ ಒಂದು ಮಠ ಪರಂಪರೆ ಅನ್ನುವಂಥದ್ದು ಇದೆ, ಬಂಟ ಕಮ್ಯುನಿಟಿಗೆ ಇಲ್ಲ. ಅದರಲ್ಲಿ ಒಂದು ಮಾತು ಅನ್ನೋದು, ನಾವು ಈ ದೇಶದ ಸಂವಿಧಾನ ಜಾತ್ಯತೀತರು ಅಂತ ಹೇಳಿ ಒಂದು ಸೆಕ್ಯುಲರ್ ಸಿದ್ಧಾಂತದಲ್ಲಿ ಇರುವುದು. ನಾವು ಬಂಟರು ಏನು ಅಂತ ಹೇಳಿದ್ರೆ ಹಲವು ಶತಮಾನಗಳ ಹಿಂದೆ ನಮ್ಮಷ್ಟು ದೊಡ್ಡ ಜಾತ್ಯತೀತರು ದಕ್ಷಿಣ ಭಾರತದಲ್ಲಿ ಯಾರೂ ಇಲ್ಲ. ನೀವು ಎಲ್ಲ ಹಳ್ಳಿಗಳಲ್ಲಿ ಸರ್ವೆ ಮಾಡಿ, ಮಸೀದಿಗಳಿಗೆ, ಚರ್ಚ್ಗಳಿಗೆ, ಶಾಲೆಗಳಿಗೆ, ಸಾರ್ವಜನಿಕ ಉದ್ದೇಶಕ್ಕೆ ಎಲ್ಲದಕ್ಕೂ ಸ್ಥಳವನ್ನು ಕೊಟ್ಟು ಉಳಿಸಿ ಬೆಳೆಸಿದವರು ಬಂಟರು. ಎಲ್ಲವನ್ನು ಅಧ್ಯಯನ ಮಾಡ್ತಾ ಹೋಗ್ಬೋದು. ಯಾವತ್ತು ಬಂಟರು ಒಂದು ಮಠ ಮಾಡಿ ಆ ಮಠದ ಚೌಕಟ್ಟಿನೊಳಗೆ ಮೇಜಿನ ಮೇಲೆ ಈಜು ಅಂತ ಹೇಳುವ ಒಂದು ಸಿದ್ಧಾಂತ ಉಂಟು. ಅದಕ್ಕೆ ಆ ವ್ಯಾಪ್ತಿಯೊಳಗೆ ಸಿಲುಕುವವರು ಬಂಟರಲ್ಲ. ಬಂಟರು ವಿಶ್ವಮಾನ್ಯರು. ಏನು ಅಂತ ಹೇಳಿದ್ರೆ ಎಲ್ರಿಗೂ ಆಶ್ರಯ ಕೊಡುವವರು ಈ ನಾಡವರು. ಅಂದ್ರೆ ಈ ಬದಲಾವಣೆಯ ಕಾಲಘಟ್ಟದಲ್ಲೂ ಕೂಡ ನಾವು ನಮ್ಮ ತನವನ್ನು ಕಳ್ಕೊಳ್ಳುವಂತಹ ಪರಿಸ್ಥಿತಿಗೆ ಯಾವತ್ತೂ ಬರಬಾರದು. ನಾವು ಯಾವತ್ತೂ ಎಲ್ಲ ಸಮಾಜಕ್ಕೂ ಬೇಕಾದ ಒಂದು ಜಾತಿ ಯಾವುದು ಅಂತ ಹೇಳಿದ್ರೆ ನಾಡವರು. ಇವತ್ತಿಗೂ ಕೂಡ ಯಾರು ಕೇಳಿದ್ರು ಎಂಥದನ್ನು ಕೊಡ್ಲಿಕ್ಕೆ ಒಮ್ಮೆಗೆ ತ್ಯಾಗ ಮನೋಭಾವ ಇರುವವರು, ಯಾವುದೇ ಜಾತಿ ಯಾವುದೇ ಕಟ್ಟಗಳನ್ನು ಮುರಿದು ಹೊರಗೆ ಬರುವವರು ಬಂಟರು. ಅಂಥವರನ್ನು ಒಂದು ಪೀಠ ಬೇಕು, ಒಂದು ಚೌಕದಲ್ಲಿ ಸಿಲುಕಿಸಿಕೊಂಡು ಒಂದು ಸಮೂಹಕ್ಕೆ ಸಿಲುಕಿ ಹಾಕೊಳ್ಬಾರ್ದು ಅಂತೇಳಿ ನನ್ನ ಅಭಿಪ್ರಾಯ. ಎಸ್ ಶೆಟ್ರೆ, ಈಗ ಸ್ವತಃ ಸಂತೋಷ್ ಗುರೂಜಿ ಅವರೇ ನಮ್ಮ ಜೊತೆಗೆ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಗುರೂಜಿ ಅವರೇ ನಮಸ್ಕಾರ. ಏನು ಹೇಳ್ತೀರಿ ಅಂದ್ರೆ ಈ ಒಂದು ಬಾರ್ಕೂರು ಮಹಾಸಂಸ್ಥಾನ ಅನ್ನುವಂಥದ್ದನ್ನ ಮಾಡೋದಕ್ಕೆ ಹೊರಟಿದ್ದೀರಿ, ಇದಕ್ಕೆ ಕಾರಣಗಳು ಏನು ಗುರೂಜಿ? ಯಾವ ಉದ್ದೇಶವನ್ನು ಇಟ್ಕೊಂಡು ಮಾಡ್ತಾ ಇದ್ದೀರಿ ಅನ್ನುವಂಥದ್ದು? ನೋಡಿ, ಪ್ರತಿ ಒಂದು ಸ್ವಾಮಿಗಳು ಸಹ ಅವರದ್ದೇ ಆದಂತ ಸಂಸ್ಥಾನಗಳು ಬೇರೆ ಬೇರೆ ಕಡೆ ಇದ್ದದ್ದನ್ನ ನಾವು ನೋಡ್ತೇವೆ. ಹಿಂದೆ ಗುರು ಪರಂಪರೆ ಇದ್ದಂತ ಪೀಠಗಳೆಲ್ಲವೂ ಸಹ ಸಿದ್ಧಗಂಗಾದಾಗಲಿ, ಆದಿಚುಂಚನಗಿರಿ ಆಗಲಿ, ಸುತ್ತೂರಾಗಲಿ, 3000 ಮಠ ಆಗಲಿ, ಮಧ್ವಾಚಾರ್ಯ ಪೀಠ, ಅಷ್ಟಮಠಗಳಾಗಲಿ, ಶೃಂಗೇರಿ ಪೀಠಗಳಾಗ್ಲಿ, ಇವೆಲ್ಲ ಒಂದೊಂದು ಗುರುಗಳಿಂದ ಸ್ಥಾಪನೆ ಹಾಕೊಂಡು ಬಂದಿದೆ. ಹಾಗೆಯೇ ಬಾರ್ಕೂರಿನಲ್ಲೂ ಸಹ ಒಂದು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಯಾಕೆ ನಮ್ಮ ಮೂಲ ಊರಾದ್ರಿಂದ ಬಾರ್ಕೂರಿನಲ್ಲಿ ನಾವು ಸ್ಥಾಪನೆ ಮಾಡಿರುವಂತದ್ದು ನಮ್ಮ ಶಿಷ್ಯ ವರ್ಗದವರು ಮಾಡಿರುವಂತದ್ದು. ಆಯ್ತಾ? ಇಲ್ಲಿ ಬಾರ್ಕೂರು ಮಹಾಸಂಸ್ಥಾನ ಅನ್ನುವಂಥದ್ದು ಸ್ಥಾಪನೆ ಆಗಿ ತಕ್ಷಣ ಅದು ಯಾವುದೋ ಒಂದು ದೊಡ್ಡ ಒಂದು ಇದಂತದ್ದು ಏನಲ್ಲ. ಅದು ಒಂದು ಸಂಸ್ಥಾನ, ಬೇರೆ ಸಂಸ್ಥಾನ ಇದ್ದ ಹಾಗೇನೆ ಇದು ಒಂದು ಸಂಸ್ಥಾನ. ಈ ಸಂಸ್ಥಾನದಲ್ಲಿ ಬಂಟರು ಸೇರಿ ಬಂಟರಿಗಾಗಿನೇ ಒಂದು ಸೇವೆಯನ್ನ ಮಾಡಬೇಕು, ಒಂದು ಬಂಟರೆಲ್ಲರೂ ಸೇರಿ ಸಮಾಜಕ್ಕೆ ಸೇವೆ ಮಾಡಬೇಕು ಅನ್ನುವಂತ ಉದ್ದೇಶವನ್ನ ಹಾಕೊಂಡಿದ್ದಾರೆ. ಎಸ್, ಅಂದ್ರೆ ಸ್ವಾಮೀಜಿ, ಈಗ ಬಂಟ ಸಮುದಾಯ ನಿಮ್ಮ ಬೆನ್ನಿಗೆ ನಿಲ್ತದೆ ಅನ್ನುವಂತ ನಿರೀಕ್ಷೆ ಇದೆಯಾ ನಿಮಗೆ? ನಾವು ಈ ಸನ್ಯಾಸಿಗಳು ಯಾವುದೇ ಒಂದು ನಿರೀಕ್ಷೆನಲ್ಲಿ ಮುಂದುವರಿಯೋದಿಲ್ಲ. ಇರುವಷ್ಟು ದಿವಸ ಆಗುವಷ್ಟು ದಿವಸ ಸೇವೆಯನ್ನ ಮಾಡ್ಕೊಂಡು ಹೋಗ್ಬೇಕು. ಆದ್ರೆ 3 ವರ್ಷಗಳಿಂದ ನಾವು ನೋಡ್ತಾ ಹೋದ ಹಾಗೆ ಹಿಂದೆ ಒಂದು 3 ವರ್ಷದ ಹಿಂದೆ ಬಹಳಷ್ಟು ಚರ್ಚೆಗಳಿತ್ತು. ಆದ್ರೆ ಬಂಟರಿಗಾಗಿ ನಿಲ್ಬೇಡಿ ಸ್ವಾಮೀಜಿ, ನೀವು ಎಲ್ಲರಿಗಾಗಿ ಮಾಡಿ ಅಂತ. ನಾನು ಇವತ್ತಿಗೂ ಹೇಳ್ತೇನೆ, ಬಂಟರಿಗಾಗಿ ಇರುವಂತ ಸ್ವಾಮಿಗಳು ನಾವಲ್ಲ, ಎಲ್ಲರಿಗಾಗಿಯೂ ಇರುವಂತ ಸ್ವಾಮಿಗಳು. ಆದರೆ ಇಲ್ಲಿ ಎಲ್ಲರೂ ಅವರದೇ ಆದಂತದ್ದು ಒಂದೊಂದು ಸಂಸ್ಥಾನಗಳನ್ನ ಮಾಡ್ಕೊಂಡಿರ್ತಾರೆ. ಎಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲ ಜಾತಿಯವರದ್ದು ಸಹ ಅವರವರದೇ ಆದಂತ ಸಂಸ್ಥಾನಗಳಿದೆ. ಒಂದೊಂದು ಗುರು ಪರಂಪರೆಯನ್ನು ಒಪ್ಕೊಂಡು ಬಂದಿದ್ದಾರೆ. ಈಗ ಶೃಂಗೇರಿಯವರು ಒಂದು ಸಂಸ್ಥಾನ ಇದೆ ಅಂದ ತಕ್ಷಣ ಬ್ರಾಹ್ಮಣ ವರ್ಗ ಸಂಪೂರ್ಣವಾಗಿ ಶೃಂಗೇರಿಗೆ ಮಾತ್ರ ಒಪ್ತಾರೆ ಅಂತ ಏನಿಲ್ಲ. ಎಷ್ಟೋ ಜನ ನಾಸ್ತಿಕರು ಇದ್ದಾರೆ, ಆಸ್ತಿಕರು ಇದ್ದಾರೆ. ಹಾಗೆ ಶ್ರೀ ವೈಷ್ಣವರಿದ್ದಾರೆ, ಅವರು ರಾಮಾನುಜಾಚಾರ್ಯ ಪೀಠದವರನ್ನು ಮಾತ್ರ ಒಪ್ತಾರೆ, ಶೃಂಗೇರಿಯವರನ್ನ ಮಧ್ವಾಚಾರ್ಯ ಒಪ್ಪೋದಿಲ್ಲ. ಅದೇ ರೀತಿಯಾಗಿ ಮಧ್ವಾಚಾರ್ಯದವರಿದ್ದಂಥವ್ರು ಶೃಂಗೇರಿ ಮತ್ತೆ ಇವ್ರನ್ನ ಒಪ್ಪಬೇಕಂತನೂ ಇಲ್ಲ. ಪ್ರೀತಿ ಇದ್ರೆ ಒಪ್ಪಬಹುದು, ನಮಸ್ಕಾರ ಮಾಡ್ಬೋದು, ಎಲ್ಲ ಮಾಡ್ಬೋದು, ಸೇವೆಯನ್ನು ಮಾಡ್ಬೋದು. ಹಾಗೆಯೇ ಬಂಟರೆಲ್ಲರೂ ಇರೋದೇ 23 ಲಕ್ಷ ಅಂತೇಳೇನೋ ಒಂದು ಸ್ಟಾಟಿಸ್ಟಿಕ್ಸ್ ಇರುವಾಗ 23 ಲಕ್ಷ ಜನರೂ ಸಹ ಇದರೊಳಗೆ ಸೇರಿ ಮಾಡ್ಬೇಕು ಅಂತಲ್ಲ. ಸೇರಿದ್ರೆ ಭಾರಿ ಸಂತೋಷ. ಸೇರಿ ಮಾಡುವಂತದ್ದು ಯಾರಿಗೋಸ್ಕರವಾಗಿ? ಸಮಾಜಕ್ಕೋಸ್ಕರವಾಗಿ ಮತ್ತು ಇಡೀ ಎಲ್ಲ ಒಂದು ಸೊಸೈಟಿಗೋಸ್ಕರವಾಗಿ. ಅಂದ್ರೆ ಸ್ವಾಮೀಜಿ, ಇಲ್ಲಿ ವೈದಿಕ ಪರಂಪರೆ ಅನ್ನುವಂಥದ್ದು ಅಂದ್ರೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಬಂಟ ಸಮುದಾಯ ವೈದಿಕ ಪರಂಪರೆಯನ್ನು ಒಪ್ಪಿಕೊಂಡಿದೆ. ಅದರಿಂದ ಏಕಾಏಕಿ ಹೊರಗೆ ಬರೋದಕ್ಕೆ ಸಾಧ್ಯ ಇದೆಯಾ? ಅಂದ್ರೆ ತಾವು ಹೇಳ್ತಾ ಇರುವಂತದ್ದು ಅಲ್ಲಿ ದೈವಗಳನ್ನ ಪ್ರತಿಷ್ಠಾಪನೆ ಮಾಡ್ತೀವಿ ಅನ್ನುವಂಥದ್ದು.
ಇಲ್ಲಿ ದೈವಗಳು ಅನ್ನುವಂಥದ್ದು ಬಂಟರಿಗೆ ಯಾವ್ದು ವೈದಿಕ ಪರಂಪರೆ ಅನಿವಾರ್ಯವಾಗಿ ಒಪ್ಪಿಕೊಂಡದ್ದೇ ವಿನಃ ನಿಜವಾಗಿಯೂ ಸಹ ಕುಲದೈವರು ಅನ್ನುವಂಥದ್ದನ್ನ ಎಲ್ಲೂ ಸಹ ಒಂದು ದೇವರನ್ನಂತ ಒಪ್ಪಿಕೊಂಡದ್ದಿಲ್ಲ. ಅದಕ್ಕೆ ಕುಲ ದೈವಗಳೇ ಇರೋದು ಬಂಟರಿಗೂ ಅಷ್ಟೇ, ಬಿಲ್ಲವರಿಗೂ ಅಷ್ಟೇ, ಮಗುವೀರರಿಗೂ ಅಷ್ಟೇ ಕುಲದೈವಗಳು ಅನ್ನುವಂಥದ್ದು ಬಹಳ ಅವರು ನಂಬಿಕೊಂಡು ಬಂದಂಥದ್ದು. ಹಾಗಿರುವಾಗ ಆದಿ ಸ್ಥಳ ಎಲ್ಲಾ ಈ ದೈವಗಳ ಆದಿ ಸ್ಥಳ ಬಾರ್ಕೂರ್ನಲ್ಲಿ ಇದ್ದದ್ರಿಂದ ಇಲ್ಲಿ ಸ್ಥಾಪನೆ ಆಗಿದ್ದು ಯಾವಾಗ 1200 ವರ್ಷಗಳ ಹಿಂದೆ ಇದ್ದಂಥದ್ದನ್ನ ಪುನರುತ್ಥಾನ ಮಾಡ್ತಾ ಇದ್ದೇವೆ ನಮ್ಮ ಸಂಸ್ಥಾನದಲ್ಲಿ. ಏನಂತಂದ್ರೆ ಯಾವ್ದು ಕಳೆದುಕೊಂಡಿದ್ದೇವೋ ಅದನ್ನ ಮತ್ತೊಮ್ಮೆ ಈಗ ಮ್ಯೂಸಿಯಂ ಮಾಡ್ಬೇಕು. ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗ್ಗಡೆಯವರು ಹೇಗೆ ಮ್ಯೂಸಿಯಂ ಮಾಡಿದ್ರು ಕರಾವಳಿಯದ್ದು ಕರ್ನಾಟಕದ್ದು ಅಂತ ಹೇಳಿ, ಅಂದ್ರೆ ಮುಂದಿನ ಪೀಳಿಗೆಗೂ ಅದು ಗೊತ್ತಾಗಬೇಕು, ಯಾವತ್ತಿಗೂ ಸಹ ಅದು ಚಿರಾಯವಾಗಿ ಉಳಿಬೇಕು ಅನ್ನೋ ದೃಷ್ಟಿಯಲ್ಲಿ ಮಾಡಿದ್ರು. ಅದೇ ರೀತಿಯಾಗಿ ಈ ದೈವಗಳು ಅಂತ ಪ್ರಾರಂಭವಾದ್ದು ಹೇಗೆ, ದೈವಗಳ ಆರಾಧನೆ ಹೇಗೆ, ದೈವಗಳ ಆರಾಧನೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಜನಾಂಗಗಳು ಬಂದ ಪರಂಪರೆ ಹೇಗೆ, ಇತಿಹಾಸಗಳು ಹೇಗೆ, ಅದನ್ನ ಒಂದು ಸಂಸ್ಕೃತಿ ಮತ್ತು ಸಂಪ್ರದಾಯವನ್ನ ಬಿತ್ತರಗೊಳಿಸ್ತಕ್ಕಂಥದ್ದು ಒಂದು ಸಂಸ್ಥಾನ ಆಗುವುದು ಒಂದು. ಇನ್ನೊಂದು, ಈಗ ಬಂಟ ಸಮುದಾಯದಲ್ಲಿ ಒಂದು ತೊಂದರೆ ಏನಾಗ್ತಾ ಇದೆ ಅಂತಂದ್ರೆ ಎಷ್ಟೋ ಜನರಿಗೆ ಆದಿ ಮನೆಗಳು ಉಳಿತಾ ಇಲ್ಲ, ಭೂತ ದೈವಗಳು ಇದ್ದಂತಹ ಮನೆಗಳು ಪಾಲಾಗ್ತಾ ಹೋಗ್ತಾ ಇದಾವೆ. ಆ ಪಾಲಾಗಿ ಹೋದಂತ ನಂತರ ಆ ದೈವಗಳನ್ನ ಆರಾಧನೆ ಮಾಡ್ಕೊಳ್ಳಿಕ್ಕೆ ಬಹಳಷ್ಟು ಈ ಜನರೇಷನ್ ಅಲ್ಲಿ ಕಷ್ಟ ಆಗ್ತದೆ. ಹೇಗಂದ್ರೆ ಕೆಲವರು ಫ್ಲಾಟ್ ಅನ್ನ ಪರ್ಚೇಸ್ ಮಾಡಿದ್ದಾರೆ, ಮನೆಯನ್ನ ಪರ್ಚೇಸ್ ಮಾಡಿದ್ದಾರೆ ಬೇರೆ ಬೇರೆ ಸಿಟಿಗಳಲ್ಲಿ, ಬಾಂಬೆ, ಪೂನಾ, ದುಬೈ ಅಥವಾ ಬೆಂಗಳೂರು ಇತ್ಯಾದಿ ಕಡೆಯಲ್ಲಿ ಇರುವಾಗ ಈ ದೈವಗಳಿಗೆ ವರ್ಷಕ್ಕೊಮ್ಮೆ ಪೂಜೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಎಲ್ಲೋ ಇದ್ದವರಿಗೆ ತೊಂದರೆ ಇಲ್ಲ, ಎಷ್ಟೋ ಜನರಿಗೆ ಇಲ್ಲದೇ ಇದ್ದಂತ ಸಂದರ್ಭದಲ್ಲಿ ಏನಾಗಿದೆ, ಅವರುಗಳೆಲ್ಲರೂ ಸಾಧ್ಯವಾದಷ್ಟು ಮಟ್ಟಿಗೆ ಯಾರ್ದೋ ಮನೆಯಲ್ಲಿ ಹೋಗ್ಬೇಕು, ಅಥವಾ ಈ ಅತ್ತೆ ಅಥವಾ ಇನ್ಯಾರೋ ಮತ್ತಾರೋ ಹಾಗೆ ಬಂದಿರ್ತಾರೆ. ಅವರ ಪರಂಪರೆಯಲ್ಲಿ ಯಾರು ಇದ್ದವ್ರು ಹೋಗ್ಬೋದು, ಅದು ಮುಂದಿನ ಮಕ್ಕಳಿಗೆ ಕಷ್ಟವಾದಿತ್ತು. ಹಾಗಿರುವಾಗ ಆದಿ ಮನೆಯಲ್ಲಿದ್ದವರು, ಮೂಲ ಮನೆಯಲ್ಲಿದ್ದವರು, ದೈವದ ಮಂಚ ಮತ್ತೊಂದು ಇತ್ಯಾದಿಗಳು ನಡಿಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದಂಥವ್ರು ಆದರೂ ತಾಯಿ ಮನೆಯ ದೈವ ಮಾತ್ರ ಗೊತ್ತಿರ್ತದೆ. ಎಸ್, ಅಂದ್ರೆ ಈಗ ನಾನು ಹೀಗೆ ವಿಶ್ಲೇಷಣೆ ಮಾಡಬಹುದು. ಸಂತೋಷ್ ಗುರೂಜಿ ಅವರು ತನ್ನ ಜಾತಿ ಐಡೆಂಟಿಟಿಯನ್ನ ಇಟ್ಟುಕೊಂಡು ವೈದಿಕ ಸಂಪ್ರದಾಯಕ್ಕೆ ಸಡ್ಡು ಹೊಡಿತಾ ಇದ್ದಾರೆ. ಹಾಗೆ ವೈದಿಕ ಸಂಸ್ಕೃತಿಗೆ ಸಡ್ಡು ಹೊಡಿತಾ ಇದ್ದೀರಾ? ವೈದಿಕ ಸಂಪ್ರದಾಯಕ್ಕೆ ಸಡ್ಡು ಹೊಡಿತಕ್ಕಂಥದ್ದು ಅನಿವಾರ್ಯತೆಯೇ ಇಲ್ಲ. ಯಾಕಂತಂದ್ರೆ ವೈದಿಕ ಸಂಪ್ರದಾಯ ಅನ್ನೋದು ಈ ಭಾರತದ ಮೂಲ ಸಂಪ್ರದಾಯ ಆಗಿರ್ಬೇಕಾದ್ರೆ ಅದಕ್ಕೆ ಸಡ್ಡು ಹೊಡಿತಕ್ಕಂಥದ್ದು ಏನಿದೆ. ಆದ್ರೆ ನಾವು ಏನ್ ಹೇಳ್ತಾ ಇದ್ದೇವೆ, ಭೂತಾರಾಧನೆ, ನಾಗಾರಾಧನೆಗಳನ್ನ ಮೂಢನಂಬಿಕೆ ಹಿನ್ನೆಲೆಯಲ್ಲಿ ಮಾಡುವಾಗಿಲ್ಲ. ಆಮೇಲೆ ಅದ್ದೂರಿಯಾಗಿ ದುಡ್ಡಿದೆ ಅಂತ ಹೇಳಿ ದರ್ಪದಿಂದ ಮಾಡ್ತಕ್ಕಂಥದ್ದು ಸಲ್ಲದು. ನಾಗಾರಾಧನೆಯನ್ನು ಮಾಡಿ, ಭೂತಾರಾಧನೆಯನ್ನು ಮಾಡಿ, ಆದ್ರೆ ಎಷ್ಟು ಅನಿವಾರ್ಯತೆ ಇದೆ ಅಷ್ಟನ್ನು ಮಾತ್ರ ಮಾಡ್ತಾ ಹೋಗಿ. ಹಣ ಇತ್ತು ಅಂತಾದ್ರೆ ನಿಮ್ಮ ಜನಾಂಗದವರೇ, ನಿಮ್ಮ ಕುಲ ಬಾಂಧವರೇ ಬಹಳ ತೊಂದರೆಲಿದ್ದಂಥವ್ರಿಗೆ ಆ ಹಣನ ವಿನಿಯೋಗಿಸಿ. ನಾಗ ಒಲಿತಾನೆ, ದೈವಗಳು ಒಲಿತದೆ. ಅದ್ದೂರಿಯಾಗಿ ತನ್ನ ಪ್ರತಿಷ್ಠೆ ತೋರಿಸ್ಕೊಳ್ಳಿಕ್ಕೋಸ್ಕರವಾಗಿ ಈ ಪೂಜಾ ವಿಧಾನಗಳಿಗೆ ಬಲಿಯಾಗಬಾರದು ಅನ್ನೋದು ನಮ್ಮ ಉದ್ದೇಶ. ಧನ್ಯವಾದಗಳು. ತಾವು ಮಾತಾಡಿದ್ರು, ಸಂತೋಷ್ ಗುರೂಜಿ ಅವರು ಸ್ವತಃ ಮಾತಾಡಿದ್ರು, ಯಾಕಾಗಿ ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟರು. ನಾನು ನೇರವಾಗಿ ದುರ್ಗಾಪ್ರಸಾದ್ ಶೆಟ್ಟರ್ ಹತ್ರ ಹೋಗ್ತೀನಿ. ಅವರು ಕೊಡ್ತಾ ಇರುವಂಥ ರೀಸನ್ನು, ಬಾರ್ಕೂರು ಅನ್ನುವಂಥದ್ದು ತುಳುನಾಡಿನ ಮೂಲ ಸಂಸ್ಥಾನ. ಅದು ಅಲ್ಲಿಂದ ಆರಂಭ ಆಗಬೇಕಾಗಿದೆ. ಆ ಬಂಟ ಕಮ್ಯುನಿಟಿಗೆ ಬೇಕಾದಂಥ ಒಂದು ಮಠ ಪರಂಪರೆ ಏನಿದೆ ಅದನ್ನು ಅಲ್ಲಿಂದ ಆರಂಭ ಮಾಡಬೇಕು ಅನ್ನುವಂಥ ಒಂದು ನಿರೀಕ್ಷೆ ಇಟ್ಟುಕೊಂಡಿದ್ದೇವೆ. ಮತ್ತು ದೈವಾರಾಧನೆಗೆ ಸಮಸ್ಯೆಗಳಾಗ್ತಾ ಇದ್ದಾವೆ, ಅಲ್ಲಿಂದಲೇ ಆರಂಭ ಮಾಡುವ ಅನ್ನುವಂಥದ್ದೊಂದು ಅವರದೊಂದು ಕಲ್ಪನೆ ಇದೆ. ಏನು ಹೇಳ್ತೀರಿ? ನನ್ನ ಲೆಕ್ಕದಲ್ಲಿ ಸ್ವಾಮಿಗಳು ಇನ್ನೊಂದು ವರ್ಷ ಸರಿಯಾಗಿ ಅಧ್ಯಯನ ಮಾಡಬೇಕು ಅಂತ ಮೊದಲು ಹೇಳ್ತೇನೆ. ಅವರೊಂದು ಸಮುದ್ರದಲ್ಲಿ ಒಂದು ದೊಡ್ಡ ಸಮುದ್ರವನ್ನ ಒಂದು ಚಿಕ್ಕ ಕೆರೆಯೊಳಗೆ ತಂದಿಡುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಾರ್ಕೂರು ಸಂಸ್ಥಾನ ಬಂಟರುಗಳು ಅಲ್ಲಿಂದ ಹುಟ್ಟಿದ್ದು, ಅಲ್ಲಿಂದ ಬೆಳಗಿದ್ದು, ಅಲ್ಲಿದ್ದು ಅಂತ ಹೇಳಿದ್ದು ಅದನ್ನು ನಾನು ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ. ನಂಬರ್ 1. ನಂಬರ್ 2ನೇದಾಗಿ ವೈದಿಕ ಸಂಸ್ಕೃತಿಯ ಬಗ್ಗೆ ಮಾತಾಡ್ತಾರೆ ಅವರು. ಸ್ವಾಮೀಜಿಗಳು ಹೇಳಿದರು, ಅವರು ಏನು ಹೇಳಿದ್ದು, ಅವರು ಹೋಗುವಂಥ ದಾರಿಯನ್ನು ಹೇಳಿದ್ದಾರೆ. ನಿಜವಾಗಿ ಏನು ಅಂತ ಹೇಳಿದರೆ, ಹಿಂದೂ ಧರ್ಮಶಾಸ್ತ್ರವನ್ನು ಮೊದಲು ನಾವು ತಿಳ್ಕೊಳ್ಬೇಕು. 84 ಧರ್ಮಶಾಸ್ತ್ರಗಳಾಗಲಿ, ಆಮೇಲೆ ಏನು ಅಂತ ಹೇಳ್ತಾರೆ ವೇದಾಂಗಗಳಾಗಲಿ, ಎಲ್ಲದಕ್ಕೂ ಮೂಲ ವೇದ. ನಾವು ಇವತ್ತು ಮಾಡುವಂಥ ಪ್ರತಿ ಪೂಜೆಗೂ ಆಧಾರ ವೇದ. ವೇದ ಏನು ಹೇಳಿತು ಹೇಳಿ, ಕೃಣ್ವಂತೋ ವಿಶ್ವಮಾರ್ಯಂ ಅಂತ ಹೇಳಿದ್ದು. ಇಡೀ ಜಗತ್ತನ್ನು ಪ್ರೀತಿಸು, ಇಲ್ಲಿರುವಂಥ ಜೀವಿಗಳನ್ನು ಬದುಕಲಿಕ್ಕೆ ಅವಕಾಶ ಮಾಡಿಕೊಡು, ನೀನೂ ಬದುಕು ಅಂತ ಹೇಳಿದ್ದು.
ವೇದ ಹೇಳಿದ್ದು. ವೇದ ಏನು ಹೇಳಿದೆ ಅಂತ ವೈದಿಕ ಸಂಸ್ಕೃತಿ ಅಂತ ಹೇಳಿ ಏನೋ ನಾವು ಒಂದು ಬ್ರಾಹ್ಮಣ ವರ್ಗದಿಂದ ನಮಗೆ ಏನು ತೊಂದರೆ ಆಗ್ತದೆ ಅಂತ ಹೇಳಿ ವೇದವನ್ನು ಬೈಯುವ ಮಟ್ಟಕ್ಕೆ ನಾವು ಖಂಡಿತ ಮುಟ್ಟಬಾರ್ದು. ಕೊನೆಗೆ ಅವರು ಒಪ್ಪಿಕೊಂಡು ಇಲ್ಲ ಸಂತೋಷ್ ಗುರುಜಿ ಅವರು ಕೂಡ ಅದನ್ನೇ ಹೇಳ್ತಾ ಇರೋದು. ವೈದಿಕ ಸಂಸ್ಕೃತಿ ಅನ್ನುವಂಥದ್ದು ನಮ್ಮ ಆರ್ಯ ಮೊದಲ ಸಂಸ್ಕೃತಿ. ಮೊದಲಲ್ಲ, ನಮ್ಮ ಇಡೀ ಧರ್ಮದ ಮೂಲ ಅದು, ಜಗತ್ತಿಗೆ ಮೂಲ ವೇದ. ಮತ್ತೆ ಎರಡನೇದಾಗಿ ಏನು ಅಂತ ಹೇಳಿದ್ರೆ, ನಾವು ಏನು ಅಂತ ಹೇಳಿದ್ರೆ ನನ್ನಲ್ಲಿ ಶಾಸ್ತ್ರಾಧಾರ ಗ್ರಂಥಾಧಾರಗಳು ಉಂಟು. ವಿರಾಟನ ಆಸ್ಥಾನದಲ್ಲಿಯೇ ನಾಡವರಿಲ್ಲದ್ರೆ ಬಂಟರು ಆತ್ಮಾಹುತಿ ದಳದಲ್ಲಿದ್ರು. ಮೂಲ ಬಹಳ ಹಿಂದಕ್ಕೆ ಹೋಗ್ತದೆ ನಮ್ದು. ಬಾರ್ಕೂರು ಸಂಸ್ಥಾನ ಅಳುಪರ ಕಾಲದಲ್ಲಿ ನೋಡಿ ರಾಷ್ಟ್ರಕೂಟರ ಆಳಿದ್ರು. ಆ ಬಗ್ಗೆ ತುಂಬ ಸಂಶೋಧನೆಗಳಾಯಿತು. ರಾಷ್ಟ್ರಕೂಟರ ಆಳ್ವಿಕೆಯ ಬಗ್ಗೆ ಅವರು ಕರ್ನಾಟಕ ಸಿಂಹಾಸನಾಧೀಶ್ವರರು ಈಗಿನ ಹೈದರಾಬಾದ್ ಪ್ರದೇಶದಲ್ಲಿ ಮಾಳಕೇಂಡ ಎಂಬ ಜಾಗದಲ್ಲಿ ಅವರ ರಾಜಧಾನಿ ಇತ್ತು. ಅವರಲ್ಲಿ ಬಹಳ ದೊಡ್ಡ ಒಬ್ಬ ರಾಜ ಇದ್ದ, ಚಕ್ರವರ್ತಿ ಆತ, ನೃಪತುಂಗ, ಅಮೋಘ ವರ್ಷ ನೃಪತುಂಗ ಅಂತೇಳಿ ಅವಾಗ ಕವಿರಾಜ ಮಾರ್ಗ ಬರೆದ. ಅದರಲ್ಲಿ ಒಂದು ಮಾತನ್ನು ಹೇಳಿದ. ಅವ ಏನು ಹೇಳಿದ? ಸುಜನರ್ಕಳ್ ಕವಿಗಳು, ಸುಪ್ರಭುಗಳು, ಚೆಲುವರ್, ಆಮೇಲೆ ಅಭಿಮಾನಿಗಳತ್ಯುಗ್ರರ್, ಕವಿಗಳು, ಗಂಭೀರ ಚಿತ್ತರ್, ನಾಡವರ್ಗಳು ಅಂತ ಹೇಳಿದ. ಅದರಲ್ಲಿ ತುಂಬ ಚರ್ಚೆ ಬಂದು ಕೊನೆಗೆ ಶಂಭಾಜೋಶಿಯವರು ಅದನ್ನು ಹೇಳಿದರು. ಅಮೋಘ ವರ್ಷ ನೃಪತುಂಗ ಅವರು ಬರೆದದ್ದು ಹೇಗೆ ಅಂತ ಹೇಳಿದರೆ, ಅವ ತನ್ನ ಜಾತಿಯನ್ನು ನಾಡವನಾದ್ದರಿಂದ ನಮ್ಮ ಜನಾಂಗವನ್ನ ಅದರಲ್ಲಿ ಹೆಸರಿಸಿ ಬರೆದಿದ್ದಾನೆ ಅಂತ ಅವರೊಂದಷ್ಟು. ಈಗಿನ ವೈದಿಕ ಸಂಸ್ಕೃತಿ ನಿಮ್ಮನ್ನ ಬಂಟ ಸಮುದಾಯವನ್ನ ಕ್ಷತ್ರಿಯರಂತ ಒಪ್ಪಿಕೊಳ್ತಾ ಇಲ್ಲ, ಶೂದ್ರರು ಅಂತಾನೆ ಹೇಳ್ತಾ ಇರುವಂತ. ಅವರು ನೋಡಿ, ನಾನು ಬರೆದಂತ 6 ನೀವು 9 ಅಂತ ಹೇಳಿದ್ರೆ ಅದು ನಿಮ್ಮ ಮನಸ್ಸಿನ ಒಂದು ಆ ಸ್ಥಿಮಿತತೆಗೆ ಒಳಪಟ್ಟದ್ದು. ಬಂಟರು ನಾಡವರು ಎಂಬ ಹೆಸರು ನಮಗೆ ಮೂಲವಾಗಿದ್ದದ್ದು. ಬಂಟರಿಗೆ ಏನು ಅಂತ ಹೇಳಿದ್ರೆ ನಾಡನ್ನು ಆಳಿದವರು. ಹೇಗೆ ನಾಡನ್ನು ಆಳಿದವರು? ಊರನ್ನ ನಾಡನ್ನಾಗಿ ಪರಿವರ್ತನೆ ಮಾಡಿ ಆ ನಾಡಿಗೆ ಸುಭಿಕ್ಷವಾದ ನ್ಯಾಯ, ಧರ್ಮ, ಸತ್ಯವನ್ನು, ಆರ್ಥಿಕತೆಯನ್ನು ಕೊಟ್ಟು ತನ್ನನ್ನು ತಾನು ತ್ಯಾಗ ಮಾಡಿ ಬದುಕಿದವರು ನಾಡವರು. ಅದಕ್ಕೆ ನಾಡವರು, ಮೂಲ ಹೆಸರೇ ನಾಡವರು. ನಮ್ಮಲ್ಲಿ ಏನು ಅಂತ ಹೇಳಿದ್ರು, ಈ ದಕ್ಷಿಣ ಕನ್ನಡ ಜಿಲ್ಲೆ, ಈ ಕರಾವಳಿ ಪ್ರದೇಶದಲ್ಲಿ ಸ್ವಾಮಿಗಳು ಬಾರ್ಕೂರು ಸಂಸ್ಥಾನ ಮೂಲ ಅಂತ ಹೇಳಿದರು. 16 ಜನ ರಾಜರುಗಳಿದ್ರು, ಆಮೇಲೆ 21 ಜನ ಮಾಂಡಲಿಕಲಿದ್ರು. ಇವರೆಲ್ಲ ಹೇಗೆ ಶೂರರಾಗಿ ರಾಜ್ಯ ಆಳಿದರು ಅಂತ ಹೇಳಿದ್ದಕ್ಕೆ ನನ್ನ ಹತ್ರ ಶಾಸ್ತ್ರಾಧಾರಗಳುಂಟು. ಇವತ್ತಿಗೂ ಎಲ್ಲ ಕಡೆ ನೋಡಿ, ಪ್ರತಿ ಊರಲ್ಲಿ ಬಂಟರು ತಾವಿರುವ ಮಟ್ಟಿಗೆ ಎಲ್ಲರಿಗೂ ಆಶಯ ಕೊಟ್ಟೇ ಬದುಕಿದವರು. ನಮ್ಮಲ್ಲಿ ಈಗ 3 ಸ್ವಾಮಿಗಳು ನಮ್ಮ ಸಮುದಾಯದಲ್ಲಿದ್ದಾರೆ. ಅವರವರ ಮಟ್ಟಿಗೆ ಸಮಾಜಮುಖಿ ಕೆಲಸಗಳನ್ನು ಒಳ್ಳೆಯದಾಗಿ ಮಾಡ್ತಾ ಹೋಗ್ತಾ ಇದ್ದಾರೆ. ಎಸ್ ಶೆಟ್ರ, ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತಾನೆ, ಅದಕ್ಕಿಂತ ಮೊದಲು ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ಇನ್ನಷ್ಟು ಸ್ವಾಮೀಜಿಗಳು ನಮ್ಮಲ್ಲೇ ಡಿಸ್ಕಷನ್ ಅಲ್ಲಿ ಮಾತಾಡ್ತಾರೆ. ವಜ್ರದೇಹಿ ಸ್ವಾಮೀಜಿಗಳನ್ನು ಕೂಡ ನಾನು ಕಾಂಟ್ಯಾಕ್ಟ್ ಮಾಡಬೇಕು. ಸೊ ಅದಕ್ಕಿಂತ ಮೊದಲೊಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.